ಸುರತ್ಕಲ್ನ ಸಂತೆ ವ್ಯಾಪಾರಸ್ಥರ ಸಭೆ ಸುರತ್ಕಲ್ ಪಾಲಿಕೆ ಉಪಕಚೇರಿಯಲ್ಲಿ ನಡೆಯಿತು. ಕಳೆದ 30 ವರ್ಷಗಳಲ್ಲಿ ನಡೀತಾ ಇರುವಂತಹ ಆದಿತ್ಯವಾರದ ಸಂತೆಗೆ ಅನುಮತಿ ಕೊಡಬೇಕು ಅಂತ ಇಂಟಕ್ ಜಿಲ್ಲಾಧ್ಯಕ್ಷ ಮನೋಹರ್ ಶೆಟ್ಟಿಯವರು ಇಂಟಕ್ ಸಂತೆ ವ್ಯಾಪಾರಸ್ಥರ ಒಕ್ಕೂಟದ ಪರವಾಗಿ ಮನವಿ ಮಾಡಿದರು. ಬುಧವಾರ ಸಂತೆ ಅಧಿಕೃತವಾಗಿದ್ದು ಅನುಮತಿ ಇದೆ. ಸುರತ್ಕಲ್ ಮಾರುಕಟ್ಟೆ ವ್ಯಾಪಾರಸ್ಥರ ಒಕ್ಕೂಟ ಆದಿತ್ಯವಾರದ ವ್ಯಾಪಾರಕ್ಕೆ ವಿರೋಧ ವ್ಯಕ್ತಪಡಿಸಿದೆ ಅಂತ ವರುಣ್ ಚೌಟ ಹೇಳಿದರು. ಈ ವಿಚಾರವನ್ನ ಸ್ಥಾಯಿ ಸಮಿತಿ ಸಭೆಯಲ್ಲಿ ಇಟ್ಟು ಚರ್ಚೆ ಮಾಡಿ ಆದಿತ್ಯವಾರದ ಸಂತೆಗೆ ಅನುಮತಿ ನೀಡುವ ಕುರಿತು ನಿರ್ಧಾರ ಮಾಡಲಾಗುತ್ತೆ ಅಂತ ಆಯುಕ್ತ ಶ್ರೀಧರ್ ಹೇಳಿದರು. ಈ ವೇಳೆ ಉಪಮೇಯರ್ ವೇದಾವತಿ, ಇಂಟಕ್ ರಾಜ್ಯ ಕಾರ್ಯದರ್ಶಿ ಸುರೇಶ್, ವಿನೋದ್ ರಾಜ್, ಸಂತೆ ವ್ಯಾಪಾರಸ್ಥರ ಒಕ್ಕೂಟದ ಮೊಹಮ್ಮದ್, ಮಹಾನಗರ ಪಾಲಿಕೆ ಸದಸ್ಯರು, ಅಧಿಕಾರಿಗಳು ಉಪಸ್ಥಿತರಿದ್ದರು. ಈಗ ಭಾನುವಾರ ನೀವು ಬೇಕು ಅಂತ ಹೇಳ್ತಾ ಇದ್ದೀವಿ. ಇನ್ನೊಮ್ಮೆ ಅವರು ಮಾರ್ಕೆಟ್ನವರು ಬೇಡ ಅಂತ ನನ್ನ ಹತ್ರನೂ ಒಂದು ಮನವಿ ಕೊಟ್ಟಿದ್ದಾರೆ. ಸೊ ಈಗ ಎರಡು ತರ ಮಾತು ನಾವು ತಗೋತೀವಿ. ನಾನೊಂದು ಮಾಡ್ತೀನಿ, ನಾನು ಕಮಿಟಿಗೆ ಕಳಿಸ್ತೀನಿ. ಕಮಿಟಿ ಎರಡು ಕಡೆನೂ ಅಬ್ಜೆಕ್ಷನ್ಸ್ ಕರೆಯಲ್ಲಿ ಮಾತು ಕರೆಯಲ್ಲಿ ಕಮಿಟಿ ಚೇರ್ಮನ್ ಸರ್ ಇದ್ದಾರೆ. ಹಾಗೆ ಅಲ್ಲಿ ಏನು ಡಿಸಿಷನ್